ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಮಸ್ತೆ ಎಲ್ಲರಿಗೂ ಸಹ. ಹೇಗಿದ್ದೀರಿ? ಎಂಚಲರು ಮಾತಿಲ್ಲ. ಇವತ್ತು ಬೆಳಿಗ್ಗೆದು ರೊಟೀನೆಲ್ಲ ಆಯಿತು ನಂದು. ಬೆಳಿಗ್ಗೆ ನಾನು ಇದು ಮಾಡಿದ್ದೆ, ಎಂತ ಚಪಾತಿ ಮಾಡಿದ್ದೆ. ಚಪಾತಿ ಎಲ್ಲ ಆಗಿ ಮಗುಗೂ ಸಹ ಎಲ್ಲ ತಿನ್ನಿಸಿ ಈಗ ಆಫ್ಟರ್ನೂನ್ ಇದು ರೊಟೀನ್ ಸ್ಟಾರ್ಟ್ ಆಗಿದೆ. ಆಫ್ಟರ್ನೂನು ಇಲ್ಲೆಲ್ಲ ಲಾಕ್ಡೌನು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇದೆ, ಎಲ್ಲ ಸೈಡು ಸ್ಟ್ರಿಕ್ಟ್ ಇದೆ. ನಮ್ದು ಸ್ವಲ್ಪ ವಿಲೇಜ್, ಹಾಗಾದ್ರೂ ಸಹ ಇಲ್ಲಿ ಸಹ ತುಂಬ ಸ್ಟ್ರಿಕ್ಟ್ ಇದೆ. ಹಾಗಾಗಿ ಬೇಗ ಹೋಗಿ ತರಕಾರಿ, ಚಿಕನ್ನು, ಅದು ಇದು, ಮಗುವಿಗೆ ಬಿಸ್ಕೆಟ್ಟು ಮತ್ತು ಕೆಲವೆಲ್ಲ ಡೈಲಿ ರುಟೀನ್ ಇದ್ದು ಸಾಮಾನೆಲ್ಲ ತಗೊಂಡು ಬಂದರು. ಹಾಗೆ ಚಿಕನ್ನು ತಗೊಂಡು ಬಂದರು. ಎಲ್ಲ ನಾನು ಚಿಕನ್ನು ಇವತ್ತಿಂದ ಏನಾದರೂ ಸ್ಪೆಷಲ್ ಕರಿ ಮಾಡುವ ಅಂತ ಅನ್ಸ್ಕೊಂಡಿದ್ದೆ. ನೋಡಿದರೆ ಕರೆಂಟ್ ಇಲ್ಲ, ಹಾಗಾಗಿ ಎಲ್ಲ ಫ್ಲಾಪ್ ಆಯಿತು ಪ್ಲ್ಯಾನಿಂಗ್. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗ ನೆನಪಾಯ್ತು, ನೆನೆಸ್ಕೊಂಡೆ ಕಬಾಬ್ ಮತ್ತು ಟೊಮೆಟೊ ಸಾರು ಮಾಡುವ ಅಂತ. ನಾನು ಚಿಕನ್ ಎಲ್ಲ ತೊಳೆದಾಯಿತು. ನಾನೊಂದು ಸಿಂಪಲ್ ಟಿಪ್ಸು ಏನಂತ ಹೇಳಿದರೆ, ಚಿಕನ್ನಿಗೆ ನಮಗೆ ಒಮ್ಮೆಲೆ ತುಂಬ ಐಟಮ್ ಬೇಡ. ನಮ್ಮನೇಲಂದರೆ ಇಬ್ಬರೇ ಇರೋದು, ನಾನು ಮತ್ತು ಇವನು. ಮತ್ತು ಕೆಲವು ವಾರೆಲ್ಲ ನಾವು ತಿನ್ನೋದಿಲ್ಲ, ಹಾಗಾಗಿ ನಮಗೆ ಎಷ್ಟು ಚಿಕನ್ ಬೇಡ ಇಲ್ಲ. ಅದಕ್ಕೆ ನಾನು ಎಂತ ಮಾಡ್ತೀನಿ ಅಂದರೆ, ಚಿಕನನ್ನು ಡಿವೈಡ್ ಮಾಡಿ ಒಂದೊಂದು ಬಾಕ್ಸಲ್ಲಿ ಹಾಕಿಡ್ತೀನಿ. ಈಗ ಹಾಕೋದ್ರಿಂದ ನಮ್ಗೆ ಅರ್ಜೆಂಟಿಗೆ ಏನಾದರೂ ಚಿಕನ್ ಬೇಕು ಅಂತ ಹೇಳಿದ್ರೆ ಎಷ್ಟು ಒಂದು ಬಾಕ್ಸಿಗೆ ಹಾಕಿಟ್ರೆ ಅದು ಫ್ರೀಸ್ ಆಗಿರ್ತದಲ್ಲ, ಒಮ್ಮೆಲೆ ಎಲ್ಲ ಸಹ ಫ್ರೀಸ್ ಆಗೋದಕ್ಕಿಂತ ಸ್ವಲ್ಪ ಸ್ವಲ್ಪ ಡಿವೈಡ್ ಮಾಡಿ ಒಂದೊಂದು ಬಾಕ್ಸಲ್ಲಿ ಹಾಕಿಟ್ರೆ ಆಮೇಲೆ ನಮ್ಗೆ ಈಸಿ ಆಗ್ತದೆ ಯಾವ್ದು ಎಷ್ಟೆಷ್ಟು ಬೇಕಂತೇಳಿ. ಒಂದು 2-3 ದಿನಕ್ಕೆ ಹೀಗೆ ಡಿವೈಡ್ ಮಾಡಿ ಇಟ್ಟರೆ ಆರಾಮಾಗ್ತದೆ. ಈ ಮೆಥಡ್ ನೀವು ಸಹ ಫಾಲೋ ಮಾಡಿ, ನಿಮಗೂ ಸಹ ಈಸಿ ಆಗ್ತದೆ. ನೋಡಿ, ಹೀಗೆ ಬಾಕ್ಸಿಗೆ ಡಿವೈಡ್ ಮಾಡಿ ಹಾಕಿ ಒಂದು ಲಿಡ್ ಮುಚ್ಚಿ ಫ್ರೀಝರಲ್ಲಿ ಇಟ್ಟರೆ ನಿಮಗೆ ನಾಳೆಗೆ ಎಂತ ಬೇಕಂತಂದು ಇದು ಒಂದೊಂದು ತೆಗೆದು ಯೂಸ್ ಮಾಡ್ಬೋದು. ಇಲ್ಲಾಂದರೆ ಫುಲ್ ಅದು ಒಂದೇ ಬಾಕ್ಸಲ್ಲಿ ಹಾಕಿಟ್ರೆ ಕಷ್ಟ ಆಗ್ತದೆ. ನನಗೆ ಸಿಂಪಲ್ ಆಗಿ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಒಂದು ಟೈಪ್ ಇದು ರೆಸ್ಟೋರೆಂಟ್ ಸ್ಟೈಲ್ ಥರ ಆಗ್ತದೆ, ನನಗೆ ತುಂಬ ಇಷ್ಟ, ಇವರಿಗೂ ಸಹ ಇಷ್ಟ. ಇದು ಕಬಾಬ್ ಮಾಡಲಿಕ್ಕೆ ಯಾವುದೇ ಬ್ರ್ಯಾಂಡಿದಾದರೂ ಕಬಾಬ್ ಪೌಡ್ರ್ ಆಗ್ತದೆ, ಹಾಗೇನಿಲ್ಲ ಇದೇ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಆಗಬೇಕಂತ. ನಾನು ಒಂದು ಬ್ರ್ಯಾಂಡಿದ್ದು ಕಬಾಬ್ ಪೌಡ್ರ್ ತೊಗೊಂಡಿದ್ದೇನೆ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕ್ಬೋದು, ಇಲ್ಲ ಗುದ್ದಿ ಹೀಗೆ ಮಾಡಿ ಜಿಂಜರ್ ಮತ್ತು ಗಾರ್ಲಿಕನ್ನು ಗುದ್ದಿ ಹಾಕ್ಬೋದು. ನಾನು ಹಾಗೆ ಹಾಕಿದ್ದೀನಿ. ನೆಕ್ಸ್ಟ್ ಇನ್ನು ಇದಕ್ಕೆ ಒಂದು ಮೊಟ್ಟೆ ಬೇಕು, ಎಗ್ ಹಾಕಬೇಕು. ಎಗ್ಗು ಒಂದು ಹಾಕಿ. ನಾನು ಸ್ವಲ್ಪ ಚಿಕನ್ ತಗೊಂಡಿದ್ದಾಗಿ ನನಗೆ ಫುಲ್ ಎಗ್ ಬೇಡ, ಹಾಗಾಗಿ ಎಗ್ ಇದು ವೈಟ್ ಮಾತ್ರ ಹಾಕ್ತೀನಿ ನಾನು. ಎಗ್ ಇದು ವೈಟ್ ಎಲ್ಲ ಹಾಕಿದ್ಮೇಲೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ಚೆನ್ನಾಗಿ ತೊಳೆದಿದ್ದು ಚಿಕನ್ ಉಂಟಲ್ಲ ಅದನ್ನು ಹಾಕಿ, ಅದಕ್ಕೆ ನೀರೆಲ್ಲ ಇರಬಾರ್ದು ಅದರಲ್ಲಿ. और पूरा चॉकलेट आ रहे खत्म हुए पूरा ना फ्रेंड्स लगे नहीं खत्म ना फ्रेंड्स ಈ ರೀತಿಯಾಗಿ ಸ್ವಲ್ಪ ಕಲಿಸ್ಬೇಕು ನೋಡಿ. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಬೇವು ಸೊಪ್ಪು ತಗೊಂಡು ಇದಕ್ಕೆ ಹಾಕಿ. ತುಂಬ ಸ್ಮೆಲ್ ಬರ್ತದೆ ಮತ್ತು ಒಂಥರ ಡಿಫ್ರೆಂಟ್ ಹೋಟ್ಲಿದ್ದು ಟೇಸ್ಟ್ ಕೊಡ್ತದೆ ನಮಗೆ. ಒಮ್ಮೆ ಟ್ರೈ ಮಾಡಿ ಎಲ್ಲರೂ ಸಹ, ತುಂಬ ಟೇಸ್ಟಿ. ನನ್ನ ಮನೆಯಲ್ಲಿತ್ತು ಯಾರು ಗೆಸ್ಟ್ ಬರಲಿ, ಯಾರೇ ಬಂದರೆ ಇದೇ ಮಾಡೋದು ನಾವು. ತುಂಬ ಇಷ್ಟ ಆಗ್ತದೆ, ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ, ನನ್ನ ಮಗನಿಗೂ ಸಹ ಇಷ್ಟ. ಅವನು ಹೇಳ್ತಾನೆ, ಮಾಡು ಚಿಕನ್ ಮಾಡೋದೆ. ಹಾಗೆ ಕಲಸಿ 1 ಅವರ್ 1/2 ಅವರ್ ಇಟ್ಟರೆ ಸಾಕು. ಇದು ದಾದ ಮತ್ತೊಂದು ಇರ್ತಾರೆ, ಇದು ಕೊಡ್ತಾ ಕಾರ್ಟನ್ ತು ಒಂದಿರ್ತಾರ. ಕಾರ್ಟನ್ಗೆ ಕರೆಂಟ್ ಇಜ್ಜೋತು ಇದು ಚೂರ ಅಪ್ಪು ಎಲ್ಲ ಕುಜಲ್ ಕುರು ಆಯ್ತಾ. ನಂಗೆ ಕೋಪ ಬರ್ಕೊಂಡ್ಬೇಕಾ? ಯಾಕೆ ನಾನು ಹೀಗೆ ಮಾಡಿದ್ರೆ ಬಾಡಿ ಜೋರ
ಇಲ್ಲಿ ನೋಡಿ ನಮ್ಮದು ಬಾಬು ಕಡಲೆ ತಿನ್ನೋದು. ಏಯ್ ಕಡಲೆ ಕಡ ನನಗೆ ಕಡಲೆ ನಂಗಿಲ್ವಾ? ಯಾಕಿಲ್ಲ? ಹಾಂ ಯಾಕಿಲ್ಲ ನನಗೆ? ನನಗೆ ಬೇಡ, ನನಗೆ ಇಷ್ಟ ಇಲ್ಲ. ಆಯಿತಾ ಎಲ್ಲರದ್ದು ಕೆಲಸ ಸಹ? ನಂದು ಆಗ್ತಾ ಬಂತು ಈಗ, ಆಲ್ಮೋಸ್ಟ್ ಆಯಿತು ನಂದೆಲ್ಲ ಕೆಲಸ. ಇನ್ನೊಂದು ಕಬಾಬ್ ಫ್ರೈ ಮಾಡಿದರೆ ಮಧ್ಯಾಹ್ನದ ರೂಟೀನ್ ಮುಗೀತು. ಎಲ್ಲರ ಮನೆಯದು ಇದೆ, ಬೆಳಿಗ್ಗೆ ಸ್ಟಾರ್ಟ್ ಆದರೆ ಮಧ್ಯಾಹ್ನ ಆದಮೇಲೆ ಸಂಜೆ. ಹಾಗೆ ನಮ್ಮ ಮನೆಯದು ಸೇಮ್ ರೂಟೀನ್ ಮತ್ತು ಬೋರಿಂಗ್ ರೂಟೀನ್. ಕೆಲಸ ಇಲ್ಲ, ಏನಿಲ್ಲ, ಬೋರ್ ಆಗ್ತಾ ಉಂಟು. ಇಲ್ಲಿ ಹೋಗುವಾಗೂ ಇಲ್ಲ. ಇಲ್ಲೆಲ್ಲ ತುಂಬ ಕೊರೋನಾ ಜಾಸ್ತಿ ಆಗಿದೆ. ಉಡುಪಿ ಡಿಸ್ಟ್ರಿಕ್ಕಲ್ಲಿ ಒಂದು 500 ಕೇಸ್ ಮೇಲೆ ಆಗಿದೆ ಈಗ ಕೊರೋನಾ. ಹಾಗೆ ಇಲ್ಲಿಗೂ ಹೋಗುವಾಗೂ ಇಲ್ಲ, ರಿಸ್ಕ್ ಇದೆ. ನಮ್ಮ ಮನೆಯಲ್ಲಿ ಒಂದು ಪೋಖ್ರಿ ಮಗು ಸಹ ಇದೆ, ಹಾಗಾಗಿ ನಾವೆಲ್ಲಿಗೂ ಹೋಗ್ತಾ ಇಲ್ಲ. ಅವನಿಗೂ ತುಂಬ ಬೋರ್ ಆಗ್ತಿದೆ, ಸ್ಕೂಲಿಗೆ ಹೋಗ್ಬೇಕಂತ ಅವನಿಗೆ. ಪಾಪ ಸ್ಕೂಲಿಲ್ಲ ಏನಿಲ್ಲ. ಒಂದು ಫಾರ್ಮ್ ಎಲ್ಲ ತಂದಿದ್ವಿ ನಾವು ಪ್ಲೇ ಸ್ಕೂಲಿಗೆ ಹಾಕಲಿಕ್ಕೆ ಅಂತ. ಆಮೇಲೆ ನೋಡಿದರೆ ಎಲ್ಲ ಸೈಡು ಸಹ ಜಾಸ್ತಿ ಆಯಿತು ಕೊರೋನಾ. ಆಮೇಲೆ ಸ್ವಲ್ಪ ಭಯ ಆಯಿತು, ಇನ್ನೆಂತ ಇವನು ಸಣ್ಣವನಲ್ಲ, ಯಾಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಅಂತ. ಸ್ವಲ್ಪ ನಾನೇ ಹೇಳಿಕೊಡ್ತೀನಿ ಮನೇಲಿ ABCD ಅದು ಇದು ಅಂತ. ಆದರೆ ಅವನು ಹೇಳ್ತಾನೆ, ನಾನು ಕಲಿಯೋದಿಲ್ಲ, ನಾನು ಸ್ಕೂಲಿಗೆ ಹೋದ್ಮೇಲೆ ಕಲಿತೇನೆ ಅಂತೆ. ಭಾಳ ಜೋರಿದ್ದಾನೆ ಅವನು. ಹಾಗೆ ಎಲ್ಲರದ್ದು ಇದೇ ಆಗಿದೆ ಈಗ, ಸ್ಕೂಲಿಲ್ಲ ಏನಿಲ್ಲ. ಮತ್ತು ನೀವೆಲ್ಲ ಲಾಕ್ಡೌನಲ್ಲಿ ಏನು ಮಾಡ್ತಿದ್ದೀರಾ? ನಂಗೆ ಕಮೆಂಟ್ ಮಾಡಿ ಹೇಳಿ. ಲಾಕ್ಡೌನಲ್ಲಿ ಏನು ಮಾಡಿದ್ವಿ? ಲಾಕ್ಡೌನು ಕೆಲವೊಮ್ಮೆ ತುಂಬ ಹೇಳಿಕೊಡ್ತು. ಕೆಲವರೆಲ್ಲ ಒಳ್ಳೊಳ್ಳೆ ರೆಸಿಪಿ ಕಲಿಲಿಕ್ಕೆ ಶುರು ಮಾಡಿದರು. ಏನೆಲ್ಲ ನಮ್ಮದು ಇನ್ನರ್ ಆರ್ಟ್ ಎಲ್ಲ ಇರ್ತದಲ್ಲ, ಟ್ಯಾಲೆಂಟ್, ಅದೆಲ್ಲ ಹೊರಗೆ ಬಂತು ಲಾಕ್ಡೌನಲ್ಲಿ. ಹಾಗೆ ಫ್ಯಾಮಿಲಿ ಒಂದು ಬಾಂಡಿಂಗ್ ಆಯಿತು. ಎಲ್ಲರೂ ಖುಷಿಯಾಗಿ ಮನೇಲೇ ಇರ್ತಾರೆ, ಹಸ್ಬೆಂಡು ಮಕ್ಕಳು. ಹಾಗೆ ಖುಷಿ ಆಗ್ತದೆ. ಇಲ್ಲಾದರೆ ಲೋನ್ಲಿನೆಸ್ಸು, ಎಲ್ಲರೂ ಆಫೀಸಿಗೆ ಸ್ಕೂಲಿಗೆಲ್ಲ ಹೋದ್ಮೇಲೆ ಒಬ್ಬೊಬ್ಬರೇ ಇರಬೇಕು. ಇವಾಗ ಅದೇನಿಲ್ಲ, ಎಲ್ಲ ಮನೇಲಿ ಇರ್ತಾರೆ, ಖುಷಿ ಆಗ್ತದೆ. ಏನಾದರೂ ನೀವು ರೆಸಿಪಿ ಮಾಡಿಕೊಡುವ ಹಾಗೆ ಅಂತ ಅನಿಸ್ತದೆ. ನೀವು ಸಹ ಹೇಳಿ, ಏನು ಮಾಡ್ತಿದ್ದೀರಿ ಮನೆಯಲ್ಲಿ, ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಿ? ನಮ್ಮದಂದರೆ ಸ್ವಲ್ಪ ತೋಟ, ಹಾಗಾಗಿ ನಮ್ಗೆ ಅಷ್ಟೇನು ಬೋರ್ ಅಂತ ಅನಿಸೋದಿಲ್ಲ. ಪಾಪ ಈ ಫ್ಲ್ಯಾಟಲ್ಲಿ ಸಿಟಿಯಲ್ಲಿದ್ದವರಿಗೆಲ್ಲ ತುಂಬ ಕಷ್ಟ ಆಗಿದೆ. ನನ್ನ ಅಕ್ಕ ಎಲ್ಲ ಫೋನ್ ಮಾಡಿದಾಗ ಹೇಳ್ತಾಳೆ, ಇಲ್ಲಿ ಬ್ಯಾಂಗ್ಳೂರಲ್ಲಂತೂ ಹೊರಗಡೆ ಹೋಗಲಿಕ್ಕೆ ಭಯ ಆಗ್ತದೆ, ನಿಂದು ಚಾನ್ಸು, ಒಳ್ಳೆ ಎಂಜಾಯ್ ಮಾಡ್ತಿದ್ಯಾ, ಹಾಗೆ ಹೀಗೆ ಅಂತ ಹೇಳ್ತಾಳೆ. ಹಾಗೆ ಪಾಪ ಅನಿಸ್ತದೆ ಅವರನ್ನೆಲ್ಲ ನೋಡುವಾಗ. ನಿಮ್ಮೂರಲ್ಲೆಲ್ಲ ಹೇಗಿದೆ ಅಂತ ಹೇಳಿ ನನಗೆ. ಈಗ ನೋಡಿ ಅಂತೆ ಒಂದು 1/2 ಅವರ್ ಆಯಿತು ನಂದು. ಈಗ ಇದು ಫ್ರೈ ಮಾಡಲಿಕ್ಕೆ, ಕಬಾಬ್ ಫ್ರೈ ಮಾಡಲಿಕ್ಕೆ ನಾನು ಎಣ್ಣೆ ಇಟ್ಟಿದ್ದೇನೆ. ಇಟ್ಟಾದಮೇಲೆ ಇದೆಂತ ಮಾಡಬೇಕಂದ್ರೆ, ಎಣ್ಣೆ ತುಂಬ ಫ್ರೈ ಅಂದರೆ ಬಾಯ್ಲ್ ಆಗಬಾರ್ದು, ಮೀಡಿಯಮ್ ಬಿಸಿ ಇರುವಾಗಲೇ ನಾವು ಹಾಕಬೇಕು. ಯಾಕಂದರೆ ತುಂಬ ಬಾಯ್ಲ್ ಆದಮೇಲೆ ನಾವು ಚಿಕನ್ ಹಾಕಿದರೆ ಅದೊಂಥರ ಕ್ರಿಸ್ಪಿ ಥರ ಆಗ್ತದೆ, ಒಳಗಡೆ ಎಲ್ಲ ಅಷ್ಟು ಬೇಯೋದಿಲ್ಲ. ಹಾಗೆ ಇದು ಸಿಮ್ಮಲ್ಲೇ ಇಟ್ಟು ನಾವು ಚಿಕನನ್ನು ಬೇಯಿಸಬೇಕು. ಮತ್ತು ಇದು ಬೇರೆ ಸೊಪ್ಪೆಲ್ಲ ತೆಗಿಲಿಕ್ಕೆ ಹೋಗಬೇಡಿ, ಸಹ ಒಟ್ಟಿಗೆ ಹಾಕಿ, ತುಂಬ ಟೇಸ್ಟ್ ಆಗ್ತದೆ. ಅವಾಗ ಅದೊಂಥರ ಸ್ಮೆಲ್ ಬರ್ತದೆ, ಖುಷಿ ಆಗ್ತದೆ ಸ್ಮೆಲ್ಲು. ನೋಡಿ, ಟ್ರೈ ಮಾಡಿ ನೋಡಿ ಈ ಮೆಥಡ್, ಆಮೇಲೆ ನಿಮಗೆ ಗೊತ್ತಾಗ್ತದೆ ಎಷ್ಟು ಟೇಸ್ಟ್ ಇದೆ ಅಂತ. ಅಪ್ಪು ಇರು ಓಡೀಗ ದೊಂಬುಗು ನೀರಿಗಿತ್ತೆ ಮನಸ್ಸಿಗೆ ಟೈಮ್ ಮಾಡಿ ಗೊತ್ತಿಜ್ಜ. ಇದು ಸಿಮ್ಮಲ್ಲೇ ಇರಲಿ, ಹೈಯಲ್ಲಿ ಅಂತ ಇಡ್ಲಿಕ್ಕೆ ಹೋಗ್ಬೇಡಿ. ಓ ಮೈ ಬೇಬಿ, ಥ್ಯಾಂಕ್ ಯು ಬಾಬು. ಈ ತೆಡ್ಡೆ ಬಾಬು ಕೈಗೆ ಇಷ್ಟ ಇರ್ಪಂಡ. ನೋಡಿ ಈ ರೀತಿಯಾಗಿ ಸಿಮ್ಮಲ್ಲೇ ಬೇಯಬೇಕದು, ಆವಾಗ ಒಳಗಡೆ ಎಲ್ಲ ತುಂಬ ಚೆಂದಾಗಿ ಬೇಯ್ತದೆ. ಇಲ್ಲಾದರೆ ಅದಷ್ಟು ಕ್ರಿಸ್ಪಿಯಾಗಿ ಬರ್ತದೆ, ಒಳಗಡೆ ಅಷ್ಟು ಬೆಂದಿರಲ್ಲ. ಹೀಗೆ ಮಾಡಿ ನೋಡಿ, ತುಂಬ ಸ್ಮೂತಾಗಿರ್ತದೆ ಮತ್ತು ಚಿಕನ್ ಸಹ.
ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಬಾಬ್ ಆಗಿದೆ. ಈಗ ಬಿಸಿ ಇರುವಾಗಲೇ ಅದಕ್ಕೆ ಸ್ವಲ್ಪ ಒಂದು ಹಾಫ್ ಲೆಮನ್ ಸ್ಕ್ವೀಸ್ ಮಾಡಿ ಹಾಕಿದರೆ ರೆಸ್ಟೋರೆಂಟ್ ಆಗಿದ್ದು ಚಿಕನ್ ಕಬಾಬ್ ಮನೆಯಲ್ಲೇ ಆಗ್ತದೆ. ಟ್ರೈ ಮಾಡಿ ಇದನ್ನು ಮೆಥಡನ್ನು. ಅಪ್ಪು ಯಾಕೆ ಹೊರಗೆ ಮಲಗಿದ್ಯಾ? ಹೊರಗೆ ಯಾಕೆ? ಸೆಕೆ ಹಾಕೊಂಡಾ? ಕರೆಂಟ್ ಇಲ್ಲ. ಕರೆಂಟ್ ಹೋಗಿದ್ದೆ. ಇಲ್ಲೇ ಮಲ್ಕೋ. ಊಟ ಮಾಡಿದ್ಯಾ ನೀನು? ಇಲ್ಲ, ಚಿಕನ್ ತಿಂದಿದ್ದ. ವಾವ್, ಎಷ್ಟು ಚಿಕನ್ ತಿಂದೆ? ಪಿಜಿನ್. ಎಲ್ಲಿ ಪಿಜಿನ್? ಹಾಂ, ಅಲ್ಲಿ. ಹೌದಾ? ಪಿಜಿನ್ ಪಿಜಿನ್, ಬೇಬಿ ಪಿಜಿನ್. ದದಂಡ ದಾದೆ ಇರ. ಭಾರಿ ಜೋರಾಗಿದ್ದೀವಿ ನೀನು. ಹೌದು ಹೌದು, ಎಷ್ಟು ಜೋರಿದೆ ಗೊತ್ತಾ ನೀನು? ಹೌದು ಹೌದು, ಭಾರಿ ಪೋಖ್ರಿ ಆಗಿದೆ. ಮತ್ತೆಂತ? ಗುಡ್ ಬಾಯ್. ಯಾವತ್ತಿಂದ ಗುಡ್ ಬಾಯ್ ಆಗಿದ್ದೆ ನೀನು? ನೀನು ಯಾವತ್ತು ಜೋರೆ. ಹೌದು. ಬಾಬುಗೆ ಮಮ್ಮ ಅಂದರೆ ಎಷ್ಟು ಇಷ್ಟ? ಬಾಬುಗೆ ಮಮ್ಮ ಅಂದರೆ ಎಷ್ಟು ಇಷ್ಟ? ಹಾಂ, ಒಂದು ಮಮ್ಮ ಇಷ್ಟನಾ? ಬೊಕ್ಕವು ಬೇತೆ ಮಮ್ಮ ಉಳ್ಳಾರ ಈಗ. ಏ ಮಲ್ಕೋ ಮಲ್ಗೋ, ಎಲ್ಲರೂ ಒಳಗೆ ಕರ್ಕೊಂಡೋಗಿ ಮಲಗಿಸ್ತೇನೆ. ಮಲ್ಕೋ, ಕಣ್ಮಚ್ಚು ಕಣ್ಮಚ್ಚು. ಕ್ಲೋಸ್ ಯುವರ್ ಐಸ್. ಕ್ಲೋಸ್ ಯುವರ್ ಐಸ್. ಕ್ಲೋಸ್ ಯುವರ್ ಐಸ್. ಒಳಗೆ ಮಲ್ಗುವ. ನೀನು ಇಲ್ಲಿ ಮಲ್ಗೋದಿಲ್ಲ, ಉಪದ್ರ ಮಾಡ್ತೀಯ. ಬಾ ಒಳಗೆ ಮಲ್ಕೋ. ಬಲೆ ಬಲೆ ಬಲೆ. ನಮ್ಮನೆ ಹತ್ರ ಎಲ್ಲಿ ನೋಡಿದ್ರು ಸಹ ಪಿಕಾಕೆ ಕಾಣಿಸ್ತದೆ. ಹಾಗೆ ಹೀಗೆ ತೋಟದಲ್ಲಿ ಹೋಗುವಾಗ ಒಂದು ಚಂದದ್ದು ಪಿಕಾಕ್ ಹೋಗ್ತಾ ಇದ್ದಿತ್ತು. ವಿಡಿಯೋ ಮಾಡಲಿಕ್ಕೆ ಅಂತ ಹೋಗುವಾಗ ಅದು ಹೋಯ್ತು ಓಡಿ. ಅಷ್ಟು ಸಿಕ್ಕುದಿಲ್ಲ ಅದು. ನೋಡ್ಲಿಕ್ಕೆ ಚಂದ ಇರ್ತದೆ. ಒಂದು ಡ್ಯಾನ್ಸ್ ಮಾಡಿ ನೋಡುವ ಅಪ್ಪು, ಒಂದು ಡ್ಯಾನ್ಸ್. ಶ್ರೀ ದಾದೆ ಅಂಚೆ ಎರಡ ಮನ್ಪೇರ. ಜಂಪಿಂಗ್ ಫ್ರಾಗ್, ಜಂಪಿಂಗ್ ಫ್ರಾಗ್. ಬನ್ನಿ. ಯಾಕೆ? ಟಾಮಿ 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 ಎಂಡಲೆ ತೆಡ್ಡಂಡು ಬರ್ಪುಂಡು ಲೆತ್ತಂಡು ಬಲೆ. ಸಂಜೆ ಆಯಿತು. ಸಂಜೆ ಆದಮೇಲೆ ಎಲ್ಲಿ ಹೋಗುವಾಗಿಲ್ಲ. ಹಾಗೆ ನಮ್ಮ ತೋಟಕ್ಕೆ ಬಂದಿದ್ದು ನಾನು. ತೋಟದಲ್ಲೆಲ್ಲ ಗಾಳಿ ಸಹ ಇಲ್ಲ ಇವತ್ತು. ಬಿಸಿಲು ಅಂದರೆ ಬಿಸಿಲು, ಬೆಳಗ್ಗೆ ಎಲ್ಲ ಮಧ್ಯಾಹ್ನ ತನಕ. ಈಗ ಸೆಕೆ ಅಂದರೆ ಸೆಕೆ, ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಒಳಗಡೆ ಸಾಕ್ತಾ ಇಲ್ಲ, ಹೊರಗಡೆ ಸಾಕ್ತಿಲ್ಲ. ಹಾಗೆ ಮಗುನ ಕರ್ಕೊಂಡು ಸ್ವಲ್ಪ ಹೊರಗೆ ಬಂದರೆ ಅವನಿಗೆ ಖುಷಿ ಆಗ್ತದೆ ಹೀಗೆಲ್ಲ ಆಟ ಆಡ್ತಾ ಇರಲಿಕ್ಕೆ. ಮತ್ತು ಎಷ್ಟಂತ ಅವನು ಸಹ ಕಾರ್ಟೂನ್ ನೋಡ್ತಾ ಇರ್ತಾನೆ. ಹಾಗೆ ಸ್ವಲ್ಪ ಹೊರಗಡೆ ಆಟ ಆಡಲಿ ಹೇಳಿ ಸ್ವಲ್ಪ ಸಂಜೆ ಆಗುವಾಗ ಹೊರಗಡೆ ಕರ್ಕೊಂಡು ಬರೋದು. ಆಟ ಆಡ್ತಾನೆ ಅವನು ಮತ್ತು ಟಾಮಿ. ಯಾರು ಜನ ಬೇಕಂತಿಲ್ಲ ಅವನಿಗೆ. ಟಾಮಿ ಸಹ ಆಟ ಆಡಿಸ್ತದೆ ಅವನನ್ನು. ತುಂಬ ಫ್ರೆಂಡ್ಸ್ ಅವರಿಬ್ಬರು, ಗುಡ್ ಫ್ರೆಂಡ್ಸ್. ದಾದೆ ಇರ್ನ ರನ್ನಿಂಗ್ ರೇಸಾ? ಎಂತ ನಿಂದು? ಎಂತ ಮಾಡೋದು? ಇವರು ನಮ್ಮ ಅಪ್ಪುದು ಫ್ರೆಂಡ್. ಏಯ್
ಪಿಕಾಕ್ ನೋಡಿ ಅಂತೆ ಕೊಕೊನಟ್ ಟ್ರೀ ಮೇಲೆ ಫ್ಲೈ ಮಾಡಿ ಕೂತ್ಕೊಂಡಿದೆ. ಎಷ್ಟು ಮೇಲೆ ತನಕ ಫ್ಲೈ ಮಾಡ್ತದೆ ನೋಡಿ ಅಂತದ್ದು. ಸಂಜೆ ಆಯಿತು, ಸ್ವಲ್ಪ ಫ್ರೂಟ್ಸ್ ಕಟ್ ಮಾಡಿ ಇಡುವ ಅಂತ. ಊಟ ಆದಮೇಲೆ ಫ್ರೂಟ್ಸ್ ತಿನ್ನೋ ಸ್ವಲ್ಪ ಬೇಸ ಉಂಟು ನನ್ನ ಹಸ್ಬೆಂಡಿಗೆ. ಹಾಗೆ ಸ್ವಲ್ಪ ವಾಟರ್ ಮೆಲನ್ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಡುವ ಅಂತ. ಸೆಕೆ ಸಹ ಮತ್ತೆ ತುಂಬ ಸೆಕೆ, ತರ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಷ್ಟು. ಮೋಸ್ಟ್ಲಿ ಮಳೆ ಬರ್ಬೋದೇನೋ, ಅದಕ್ಕೆ ವಾಟರ್ ಮೆಲನ್ ಕಟ್ ಮಾಡಿ ಬಿಡುವ ಅಂತ ಇದ್ದೇನೆ. ಈಗ ನೋಡಿ ಸೀಡ್ಸ್ ಎಲ್ಲ ಸಪ್ರೇಟ್ ಮಾಡಿ ಇಟ್ಟಿದ್ದೇನೆ. ಒಂದೊಂದು ಸೀಡ್ಸ್ ಇದ್ರೆ ಪರವಾಗಿಲ್ಲ, ಆಲ್ಮೋಸ್ಟ್ ಸೀಡ್ಸ್ ಎಲ್ಲ ತೆಗೀವಿ. ವಾಟರ್ ಮೆಲನ್ ಸ್ವೀಟ್ ಇದ್ದರೆ ಶುಗರ್ ಹಾಕೋದು ಬೇಡ, ಸ್ವಲ್ಪ ಸ್ವೀಟ್ ಕಮ್ಮಿ ಇದೆ ಅಂತ ಹೇಳಿದರೆ ಶುಗರ್ ಹಾಕಬೇಕು. ಶುಗರ್ ಆಪ್ಷನಲ್ಲು, ಬೇಕಿದ್ರೆ ಹಾಕೋದು, ಬೇಡ ಅಂತ ಹೇಳಿದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಸಾಲ್ಟ್, ಒಂದು ಪಿಂಚ್ ಅಷ್ಟೆ ಸಾಲ್ಟ್ ಹಾಕಿ. ನೆಕ್ಸ್ಟು ಇದು ಪೆಪ್ಪರ್, ಸ್ವಲ್ಪ ಪೆಪ್ಪರು ಅಷ್ಟೇ ಆಪ್ಷನಲ್ಲು, ಸ್ಕಿಪ್ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು. ಮಕ್ಕಳಿಗೆಲ್ಲ ಕೊಡೋದಾದರೆ ಬೇಡ, ಇಲ್ಲಂದರೆ ಒಂಥರ ಬೇರೆ ಯುನೀಕ್ ಟೇಸ್ಟ್ ಬರ್ತದೆ ಹಾಕಿದರೆ. ಇದೆಲ್ಲ ಹಾಕಿ ನೀರು ಹಾಕಿದ್ರೆ ಗ್ರೈಂಡ್ ಮಾಡಬೇಕು. ನೀರಂತ ಹಾಕಿ ಇಲ್ಲಿ ನೋಡಿ ಇನ್ಸ್ಟೆಂಟ್ ವಾಟರ್ ಮೆಲನ್ ಜ್ಯೂಸ್ ರೆಡಿ ಆಯಿತು. ಇದು ಏನು ಕೆಮಿಕಲ್ಲು ಏನಿಲ್ಲ, ಇನ್ಸ್ಟೆಂಟಾಗಿ ಏನಾದರೂ ಜ್ಯೂಸ್ ಕುಡಿಬೇಕು ಅಂತ ಹೇಳಿದರೆ ಇದು ತುಂಬ ಈಸಿ. ಯಾರಾದರೂ ಗೆಸ್ಟ್ ಬರ್ತಾ ಇದ್ದರೆ ಏನು ಮಾಡೋದು, ಏನು ಒಂದು ಸ್ಪೆಷಲ್ ಡ್ರಿಂಕ್ಸ್ ಮಾಡುವ ಹಾಗೆ. ಈ ಸಮ್ಮರಿಗಂತೂ ಎಂಥ ಜ್ಯೂಸ್ ಇದ್ರೂ ಖುಷಿ ಆಗ್ತದೆ. ಇದನ್ನು ಚಿಲ್ಟ್ ಮಾಡಿ ಕುಡಿದ್ರೆ ಇನ್ನೂ ತುಂಬ ಟೇಸ್ಟಿ ಆಗ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ, ಟ್ರೈ ಮಾಡಿ.